ಕಂಬಳ ಕ್ರೀಡೆಯಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಗೆದ್ದ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದ್ದ ಕೋಣ ಕೊಳಚೂರು ಕೊಂಡಿಟ್ಟು ಸುಕುಮಾರ್ ಶೆಟ್ಟಿಯವರ ಚಿನ್ನ ಹೆಸರಿನ ಕೋಣ ವಯೋಸಹಜ ಅಸೌಖ್ಯದ ಕಾರಣದಿಂದ ಇದು ಅಸುನೀಗಿದೆ. ಸುಮಾರು 25 ವರ್ಷ ಪ್ರಾಯದ ಚೆನ್ನ ಕಳೆದ 3 ವರ್ಷಗಳಿಂದ ಕಂಬಳದಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಅದಕ್ಕೆ ವಿಶ್ರಾಂತಿ ನೀಡಲಾಗಿತ್ತು. ನಿವೃತ್ತ ಜೀವನದಲ್ಲಿದ್ದಂತಹ ಚೆನ್ನ ಇಳಿ ವಯಸ್ಸಿನಲ್ಲೂ ಅಸುನೀಗಿದೆ. ಕಡಂದಲೆ ಕಾಳು ಪಾಣರ ಎಂಬವರ ಹಟ್ಟಿಯಲ್ಲಿದ್ದ ಚೆನ್ನ ಎಂಬ ಕೋಣವನ್ನ ಬಾರ್ಕೂರಿನ ಶಾಂತರಾಮ್ ಶೆಟ್ಟಿಯವರು 22 ವರ್ಷಗಳ ಹಿಂದೆ ತಮ್ಮ ಹಟ್ಟಿಗೆ ಕರೆತಂದಿದ್ರು. ಮೂಡಬಿದಿರೆಯ ಕೋಟಿ ಚೆನ್ನೆಯ ಕಂಬಳದ ಮೊದಲ 3 ವರ್ಷವೂ ನೇಗಿಲು ಜೂನಿಯರ್ ವಿಭಾಗದಲ್ಲಿ ಪದಕವನ್ನ ಗೆದ್ದಿತ್ತು. ಬಳಿಕ ಸೀನಿಯರ್ ಆದಾಗ ಚೆನ್ನ ಕೋಣವನ್ನ ಕೊಳಚೂರು ಕೊಂಡಿಟ್ಟು ಸುಕುಮಾರ್ ಶೆಟ್ಟಿ ಖರೀದಿಸಿದ್ರು. ನಿರಂತರ 5 ವರ್ಷಗಳಲ್ಲಿ ಸರಣಿ ಶ್ರೇಷ್ಠ ಗೌರವ ಪಡೆದು 15 ವರ್ಷಗಳಲ್ಲಿ ಹಲವಾರು ಚಿನ್ನ ಗೆದ್ದ ಮಹತ್ತರ ಸಾಧನೆ ಮಾಡಿದ ಚೆನ್ನ ಕಂಬಳ ಕ್ಷೇತ್ರದ ಮಿಂಚಿನ ಓಟಗಾರ. ಯಾವುದೇ ತರಬೇತಿ ಇಲ್ಲದೆ 4ರ ಹರೆಯದಲ್ಲೇ ಕಂಬಳಕ್ಕೆ ಇಳಿದಿದ್ದ ಚೆನ್ನ ಸೆಮಿಫೈನಲ್ಗೇರಿದ ಬಳಿಕ ಹಿಂದಿರುಗಿ ನೋಡ್ಲೇ ಇಲ್ಲ. 75 ಬಾರಿ ಬಿರುಸಿನ ಸ್ಪರ್ಧೆಯಲ್ಲಿ ವಿಡಿಯೋ ತೀರ್ಪಿನಲ್ಲಿ ಗೆಲುವು ಸಾಧಿಸಿದ್ದಾನೆ. ಸಾಧು ಸ್ವಭಾವದ ಚೆನ್ನ ಕಂಬಳದ ದಿನ ಹಟ್ಟಿಯಿಂದ ಹೊರಬಂದಂತೆ ಮನೆ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಬಂದು ತಾನು ಸಾಕುವ ವಾಹನವನ್ನೇರಿ ಬಲಕಿ ಬಿಡುವ ಬುದ್ಧಿ ಮತ್ತೆ ಎಂಥವರನ್ನ ಕೂಡ ಮಂತ್ರಮುಗ್ಧರನ್ನಾಗಿಸುತ್ತಿತ್ತು.